ಕಾಂಗ್ರೆಸ್ನ ಮಾಜಿ ಶಾಸಕರು ಹಾಗೂ ಸಂಸದರು ಕಾರ್ಕಳ ಜನತೆಗೆ ಸುಳ್ಳನ್ನ ಹೇಳಿಕೊಂಡು ಬರುತ್ತಿದ್ದಾರೆ. ಕಾರ್ಕಳ ತಾಲೂಕಿನಲ್ಲಿ ಜನತೆಗೆ ಭರವಸೆ ನೀಡುತ್ತಾ ಹೊಸ ಆಸೆಗಳನ್ನು ಹುಟ್ಟಿಸುವಂತಹ ಕೆಲಸಗಳನ್ನು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆಂದು ಶಾಸಕ ಸುನಿಲ್ ಕುಮಾರ್ ಆರೋಪಿಸಿದ್ದಾರೆ. ಅವರು ಕಾರ್ಕಳ ವಿಕಾಸ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2014ರಲ್ಲಿ ಬಂಡಿ ಮಠದ ಬಳಿ 2 ಕೋಟಿ ರೂಪಾಯಿಯನ್ನ ಪುರಭವನಕ್ಕೆ ಮತ್ತು ಮಿಯಾರು ಕಂಬಳದ ಗ್ಯಾಲರಿಗೆ ಗುದ್ದಲಿ ಪೂಜೆಯನ್ನ ಚಿಕ್ಕಬಳ್ಳಾಪುರದ ಸಂಸದರು ಮಾಡಿದ್ರು. ಆದರೆ ಈವರೆಗೆ ಯಾವುದೇ ಕಾಮಗಾರಿ ನಡೆದಿಲ್ಲ ಎಂದು ಹೇಳಿದರು. ಈಡೇರಿಸುವಂತ ಪ್ರಯತ್ನವನ್ನ ಇವತ್ತಿನ ತನಕ ಕೆಲವು ವಿಷಯಗಳಲ್ಲಿ ಅವರು ಮಾಡಲಿಲ್ಲ. ಜನವರಿ 19, 2014 ಕಾರ್ಕಳದ ಬಂಡಿ ಮಠದ ಆವರಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಪುರಭವನವನ್ನ ನಿರ್ಮಾಣ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮಾಡಿ ಗುದ್ದಲಿ ಪೂಜೆಯನ್ನು ಅವರು ನೆರವೇರಿಸಿದ್ದಾರೆ. 2014ರಲ್ಲಿ ಪುರಭವನದ ಗುದ್ದಲಿ ಪೂಜೆ ಆಗಿದೆ, ಶಿಲಾನ್ಯಾಸ ಆಗಿದೆ. ಶಿಲೆಕಲ್ಲುಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ. ಪುರಭವನ ನಿರ್ಮಾಣ ಆಗಲಿಲ್ಲ. ಪುರಭವನ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದಕ್ಕೆ 2 ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿದ್ದೇನೆ, ನಾನು ಗುದ್ದಲಿ ಪೂಜೆಯನ್ನು ಮಾಡ್ತೀನಿ ಅಂತ ಸನ್ಮಾನ್ಯ ಅವತ್ತಿನ ಕೇಂದ್ರ ಸಚಿವರವರು, ಅವತ್ತು ಕೇಂದ್ರದ ಸಚಿವರಾಗಿದ್ದರು, ಇದಕ್ಕೆ ಹಣ ಬಿಡುಗಡೆ ಆಗಿಲ್ಲ, ನಾಟಕ ಮಾಡ್ತಾ ಇದ್ದಾರೆ. ಶಾಸಕನಾಗಿದ್ದರೂ ಕೂಡ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ.